ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತಿನಿಂದ ಖಾಸಗಿ ವಾಹನಗಳ ಓಡಾಟಗಳನ್ನು ನಿಲ್ಲಿಸುವಂಥ ಆದೇಶಗಳನ್ನು ಕೊಡಲಾಗಿದೆ. ಅನೇಕ ಕಡೆಗಳಲ್ಲಿ ಖಾಸಗಿ ವಾಹನಗಳ ಮೂಲಕ ಓಡಾಟ ಮಾಡುವಂಥ ಪ್ರಕ್ರಿಯೆಗಳು ಜಾಸ್ತಿ ಆದ ಹಿನ್ನೆಲೆಯಲ್ಲಿ ಅನುಮತಿ ಇಲ್ಲದೆ ಇರುವಂಥ ಕೇವಲ ಮೆಡಿಕಲಿಗೋಸ್ಕರ ಸಂಬಂಧಪಟ್ಟಂತೆ ಯಾವುದಾದ್ರೂ ಅನುಮತಿ ಪಡೆದ ವಾಹನಗಳನ್ನು ಬಿಟ್ಟು ಉಳಿದ ಯಾವುದೇ ಅನುಮತಿ ಇಲ್ಲದೆ ಇರುವಂಥ ವಾಹನಗಳು ತಿರುಗಾಟ ಮಾಡಬಾರದು ಅನ್ನುವಂಥ ನಿರ್ಬಂಧವನ್ನು ಹಾಕಲಾಗಿದೆ. ಸಾರ್ವಜನಿಕರು ಇದಕ್ಕೆ ಸಹಕಾರ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತೇವೆ. ಬಹುತೇಕ ನಿನ್ನೆ ಮತ್ತು ಇವತ್ತಿನ ಪ್ರಕರಣಗಳನ್ನು ಗಮನದಲ್ಲಿರಿಸಿದರೆ ಯಾವುದೇ ಹೊಸ ಪ್ರಕರಣ ನಮ್ಮಲ್ಲಿ ದಾಖಲಾಗಿಲ್ಲ. ಕೊರೋನಾ ಬಗ್ಗೆ ಯಾವುದೇ ಹೊಸ ಪ್ರಕರಣಗಳು ನಿನ್ನೆ ಮತ್ತು ಇವತ್ತು ದಾಖಲಾಗಲಿಲ್ಲ ಅನ್ನುವುದು ಸಮಾಧಾನದ ಸಂಗತಿಯಾಗಿರುತ್ತದೆ. ಈ ಮಧ್ಯೆ 2,71,000 ಕುಟುಂಬಗಳಿಗೆ BPL ಪಡಿತರ ಚೀಟಿದಾರರಿಗೆ ನಿನ್ನೆ ಮತ್ತು ಇವತ್ತು ರೇಷನ್ ಕೊಡುವಂಥ ವ್ಯವಸ್ಥೆಗಳು ನಿರಂತರವಾಗಿ ನಡೀತಾ ಇದೆ. ನಾನು ಮಾಧ್ಯಮದ ಮೂಲಕ ವಿನಂತಿ ಮಾಡೋದೇನಂತ ಹೇಳಿದರೆ, ಯಾರ್ಯಾರಿಗೆ ರೇಷನ್ ಅಂಗಡಿಯಿಂದ ದೂರವಾಣಿ ಕರೆ ಬಂದು ನೀವು ಬನ್ನಿ ಅಂತ ಕರೆಯಲಾಗಿತ್ತು ಅಂಥವ್ರು ಮಾತ್ರ ಬಂದರೆ ಭಾಳ ಸರಳವಾಗಿ ಮತ್ತು ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಪಡಿತರವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಅವಕಾಶಗಳಾಗುತ್ತೆ. ಒಟ್ಟು ಒಬ್ಬ ವ್ಯಕ್ತಿಗೆ 10 kg ಅಂತೆ ಅಕ್ಕಿಗಳನ್ನು ವಿತರಿಸಲಾಗ್ತಾ ಇದೆ. ಒಂದು ವೇಳೆ 5 ಜನ 6 ಜನ 7 ಜನ 10 ಜನ ಇರುವಂಥ ಕುಟುಂಬ ಬಂದರೆ ಸುಮಾರು 80 kg ಅಥವಾ 1 ಕ್ವಿಂಟಲ್ ಆದರೂ ಆಗಬಹುದು ಅಕ್ಕಿ. ಅಂಥ ಸಂದರ್ಭದಲ್ಲಿ ಪಡಿತರ ಅಂಗಡಿದಾರರೇ ವಾಹನ ಮಾಡಿ ಫಲಾನುಭವಿಗಳಿಗೆ ಇದನ್ನ ಪಡಿತರ ಚೀಟಿದಾರರಿಗೆ ಯಾವುದಾದ್ರೂ ವಾಹನದಲ್ಲೇ ಅವರಿಗೆ ತಲುಪಿಸಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದೇವೆ. ಇದರಿಂದಾಗಿ ವಾಹನದ ಒತ್ತಡ ಕಡಿಮೆ ಆಗ್ತದೆ ಅಂತ ನಾವು ಭಾವಿಸಲಾಗಿದೆ. ಏನಾದರೂ ಸಮಸ್ಯೆಗಳಿದ್ರೆ ನಮ್ಮ ಜಿಲ್ಲಾಧಿಕಾರಿಗಳ ಮತ್ತು ಜಿಲ್ಲಾಧಿಕಾರಿ ಕಚೇರಿಯ ಟೋಲ್ ಫ್ರೀ ನಂಬರಿಗೆ ಫೋನ್ ಮಾಡಿ ಅನ್ನುವಂಥ ಮಾತುಗಳನ್ನು ಈಗಾಗಲೇ ಹೇಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಕೊರೋನಾವನ್ನು ನಿಯಂತ್ರಣ ಮಾಡಲಿಕ್ಕೆ ಮನೆಯಲ್ಲಿ ಇದ್ದುಕೊಂಡೇ ಯಾರ್ಯಾರು ಸಹಕಾರ ಕೊಡಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು. ಕೊರೋನಾ ಸಮಸ್ಯೆ ನಮ್ಮೆಲ್ಲರ ಸಮಸ್ಯೆ ಅಂತ ತಿಳ್ಕೊಂಡು ಆ ಕೊರೋನಾ ನಿಯಂತ್ರಣಕ್ಕಾಗಿ ಒಟ್ಟಾಗಿ ಒಂದಾಗಿ ಶ್ರಮ ಪಡಬೇಕು ಅನ್ನುವಂಥ ವಿನಂತಿ ಮಾಡ್ತೇನೆ. ಅನೇಕರು ತಲಪಾಡಿಯ ಗೇಟಿನ ಬಗ್ಗೆ ಚರ್ಚೆಗಳು ಮಾಡ್ತಾ ಇದ್ದಾರೆ. ಸ್ಪಷ್ಟವಾಗಿರಲಿ, ಸಾರ್ವಜನಿಕರ ಜಿಲ್ಲೆಯ ಜನರ ಮನಸ್ಸಿಗೆ ಸ್ಪಷ್ಟವಾಗಿರಲಿ, ತಲಪಾಡಿ ಗೇಟನ್ನು ಬಂದ್ ಮಾಡಲಾಗಿದೆ. ಅಲ್ಲಿಯ ಕೆಲವು ಜನಪ್ರತಿನಿಧಿಗಳು ಸುಪ್ರೀಂ ಕೋರ್ಟಿಗೆ ದಾವೆ ಹಾಕಿರುವ ಹಿನ್ನೆಲೆಯಲ್ಲಿ ನಾವು ಕೂಡ ಅತ್ಯಂತ ಅನುಭವಿ ವಕೀಲರ ಮೂಲಕ ಸುಪ್ರೀಂ ಕೋರ್ಟಿಗೆ ಮನವರಿಕೆ ಮಾಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೇವೆ. ನಮ್ಮ ಸಂಸದರಾಗಿರುವಂಥ ನಳಿನ್ ಕುಮಾರ್ ಅವರು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತನಾಡಿದಾಗ ಯಾವುದೇ ಗೊಂದಲ ಬೇಡ, ನಿಮ್ಮ ಜಿಲ್ಲೆಗೆ ಧಕ್ಕೆ ಆಗಿರುವಂಥ ಯಾವುದೇ ಸಮಸ್ಯೆಗಳು ಬಂದರೆ ಗೇಟನ್ನು ಬಂದ್ ಮಾಡಲಿಕ್ಕೆ ನಾವು ಸರ್ಕಾರ ಬದ್ಧವಾಗಿದೆ ಅನ್ನುವಂಥ ಮಾತುಗಳನ್ನು ಹೇಳಿ ಮುಖ್ಯಮಂತ್ರಿಗಳು ಕೂಡ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಈ ವಿಚಾರದಲ್ಲಿ ಯಾರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಆತಂಕ ಪಡಬೇಕಾದಂಥ ಅವಶ್ಯಕತೆಗಳಿಲ್ಲ ಎನ್ನುವುದನ್ನು ಈ ಮೂಲಕ ಸ್ಪಷ್ಟಪಡ್ತಾ ಇದ್ದೇನೆ. ದಿನಸಿ ಅಂಗಡಿಗಳಲ್ಲಿ ಸಾಕಷ್ಟು ಮಾಲಿನ್ಯ ಸಂಗ್ರಹ ಇರುವುದರಿಂದ ನಾವು ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ದಿನಸಿ ಖರೀದಿಗೋಸ್ಕರ ಮತ್ತು ತರಕಾರಿ ಖರೀದಿಗೋಸ್ಕರ ನಿಯಮಗಳನ್ನು ಸಡಿಲಿಸಿ ಏನು ಅವಕಾಶವನ್ನು ಕೊಡಲಾಗಿದೆ. ಎಲ್ಲರೂ ಕೂಡ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಯಥೇಚ್ಛವಾಗಿ ದಿನಸಿ ಸಾಮಗ್ರಿಗಳು ಸಿಗುವುದರಿಂದ ಯಾವುದೇ ಒತ್ತಡ ಇಲ್ಲದೆ ಖರೀದಿಸಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತೇನೆ. ಮತ್ತು ನಮ್ಮ ಆಶಾ ಕಾರ್ಯಕರ್ತರು ಮನೆ ಬಂದಾಗ ಅತ್ಯಂತ ನೋವಿನ ಸಂಗತಿ ಅಂತ ಹೇಳಿದರೆ, ಕೇವಲ ಗೌರವಧನಕ್ಕೂ ತೆಗೆದುಕೊಂಡು ಮನೆಗೆ ಬಂದು ಆ ಪಾಸಿಟಿವ್ ಇರುವಂಥ ಕೊರೋನಾ ಪೀಡಿತರನ್ನ ಭೇಟಿಯಾಗಿ ಮತ್ತು ಅಲ್ಲಿರುವಂಥ ವ್ಯವಸ್ಥೆಗಳನ್ನು ಸರಿಪಡಿಸಲಿಕ್ಕೆ ಬಡಿದಾಡುವಂಥ ಆಶಾ ಕಾರ್ಯಕರ್ತರ ಜೊತೆ ಗೌರವದಿಂದ ನಡ್ಕೊಳ್ಬೇಕು. ಅವ್ರ ಬಗ್ಗೆ ಸಹಾನುಭೂತಿಯಿಂದ ಇರಬೇಕು. ನಮ್ಮ ಪ್ರಾಣಕ್ಕೋಸ್ಕರ ಕೆಲಸ ಮಾಡ್ತಿರುವಂಥ ಡಾಕ್ಟ್ರು ಮತ್ತು ನರ್ಸ್ಗಳು, ಅಂಗನವಾಡಿ ಕಾರ್ಯಕರ್ತರು, ಪೊಲೀಸರು ಇವುಗಳ ಬಗ್ಗೆ ಎಲ್ಲ ಸಹಾನುಭೂತಿಯಿಂದ ವರ್ತಿಸಬೇಕು ಅಂತೇಳಿ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೇನೆ. ಯಾವುದೇ ಕಾರಣಕ್ಕೆ ಕಾನೂನನ್ನು ಕೈಗೊಳ್ಳುವಂಥ ಪ್ರಕರಣಗಳು ಕಂಡು ಬಂದರೆ ಪೊಲೀಸರು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾದಂಥ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ನಾನು ತಮ್ಮ ಮೂಲಕ ತಮ್ಮೆಲ್ಲರಲ್ಲಿ ವಿನಂತಿ ಮಾಡುವುದೇನಂತ ಹೇಳಿದರೆ, ರಾಷ್ಟ್ರದ ಪ್ರಧಾನಮಂತ್ರಿ ಈ ಕೊರೋನಾವನ್ನು ಭಾರತದಿಂದ ಬಡಿದೋಡಿಸಬೇಕು ಅಂತ ಹೇಳಿ ಬಹಳ ಕಷ್ಟಪಟ್ಟು ಕೆಲಸಗಳನ್ನು ಮಾಡ್ತಾ ಇರುವಾಗ, ಮುಖ್ಯಮಂತ್ರಿಗಳು ಕಷ್ಟಪಟ್ಟು ಕೆಲಸಗಳನ್ನು ಮಾಡ್ತಾ ಇರುವಾಗ ಇಡೀ ಭಾರತ ಒಟ್ಟಾಗಿ ಕೆಲಸಗಳನ್ನು ಮಾಡಲೇಬೇಕಾಗಿದೆ. ಆ ಕಾರಣಕ್ಕೋಸ್ಕರ ನಾಡಿದ್ದು 5ನೇ ತಾರೀಕು ಭಾನುವಾರ 9 ಗಂಟೆಗೆ 9 ನಿಮಿಷಗಳ ಕಾಲ ದೀಪವನ್ನು ಬೆಳಗಿಸಬೇಕು ಅನ್ನುವಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕರೆಗೆ ನಾವೆಲ್ಲರೂ ಒಂದಾಗಿ ಸಹಕಾರ ಕೊಡೋಣ ಮತ್ತು ಈ ಕೊರೋನಾವನ್ನು ಈ ದೇಶದಿಂದ ಮುಕ್ತಿಗೊಳಿಸೋಣ ಅನ್ನುವಂಥ ವಿನಂತಿ ಮಾಡ್ತಾ ಸಾರ್ವಜನಿಕರ ಸಹಕಾರವನ್ನು ಈ ಮೂಲಕ ಕೋರ್ತಾ ಇದ್ದೇನೆ.